ಗ್ರಾಮ ಪಂಚಾಯತ್ ಸದಸ್ಯರಾಗಿ ಚುನಾಯಿತರಾದ ವಿಶ್ವ ಬ್ರಾಹ್ಮಣ ಸಮಾಜ ಬಂಧುಗಳಿಗೆ ಅಭಿನಂದನಾ ಸಮಾರಂಭ ಹಾಗೂ 2020-23ನೇ ಸಾಲಿನ ಪ್ರತಿಷ್ಠಾನದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಡಪ್ಪಾಡಿ ಪಡುಕುತ್ಯಾರ್ನಲ್ಲಿರುವ ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದಲ್ಲಿ ಮಠದ ಸರಸ್ವತಿ ಸಭಾಭವನದಲ್ಲಿ ನಡೆಯಿತು. ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಅನುಗ್ರಹ ಸಂದೇಶ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ ಪ್ರತಿಷ್ಠಾನದ ಅಧ್ಯಕ್ಷ ಬಿ ಸೂರ್ಯಕುಮಾರ್ ಆಚಾರ್ಯ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮುದಾಯಗಳ ನಿಗಮ ಅಧ್ಯಕ್ಷ ಬಾಬು ಪತ್ತಾರ, ಕಳಿಚಂದ್ರಯ್ಯ ಆಚಾರ್ಯ, ಹರೀಶ್ ಆಚಾರ್ಯ, ಲೋಕೇಶ್, ಎಂಬಿ ಆಚಾರ್ ಸೇರಿದಂತೆ ಹಲವು ಮಂದಿ ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ನೂತನವಾಗಿ ಚುನಾಯಿತರಾದ ಗ್ರಾಮ ಪಂಚಾಯತ್ ಸದಸ್ಯರನ್ನು ಅಭಿನಂದಿಸಲಾಯಿತು. ಜಗದ್ಗುರುಗಳ ಸಮಕ್ಷಮದಲ್ಲಿ ಇಲ್ಲಿ ಉಪಸ್ಥಿತಿಯಲ್ಲಿ ನೂತನ ಅಧ್ಯಕ್ಷರಾದ ಅಭಿನೇತ್ರಿ ನಿಗಮ ಅಧ್ಯಕ್ಷರಾದ ಸೂರ್ಯಕುಮಾರಾಚಾರ್ಯ ಬಾಬು ಒಂದು ದೃಷ್ಟಿಯಲ್ಲಿ ನೋಡಿದರೆ ಇವತ್ತು ವೇದಿಕೆ ಮೇಲೆ ಹೆಚ್ಚು ದೇವಸ್ಥಾನದಲ್ಲಿದ್ದಾರೆ. ಪ್ರಾಥಮಿಕ ವಿಭಾಗದಲ್ಲಿ ವೇದಿಕೆ ಕೆಳಗೆ ಹೆಚ್ಚು ರಾಜಕೀಯ ಪಕ್ಷದಲ್ಲಿ ಗೆದ್ದೋರಿದ್ದಾರೆ. ರಾಜಕೀಯ ಧರ್ಮ ಎರಡರ ಸಮ್ಮಿಶ್ರಣ ಜನ್ಮದ ಹಾಗೆ ಒಂದು ನೆನಪಿಟ್ಟುಕೊಳ್ಳಬೇಕು. ರಾಜಕೀಯದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕೀಯ ಬರಬಾರದು. ಇದೇ ಒಂದು ಹಿಂದೆ ನಮ್ಮ ರಾಜಕಾರಣದಲ್ಲಿ ಅಷ್ಟೇ ಏನು ಧರ್ಮ ರಾಜಕೀಯ ಹೇಗೆ ವಿಮರ್ಶೆ ಆದಾಗ ಆ ಪತ್ರಿಕೆ ಓದಿದ್ದು ಎಷ್ಟು ವಿಧ ವಸ್ತುಗಳು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಕೋಶೋ ರಜನೀಶ್ವರಿಗೆ ಎಷ್ಟು ಬರುತ್ತೆ ಯಾವುದು ಹೇಗೆ ಅಂತ ಅವರು ಉತ್ತರ ಕೊಡ್ತಾರೆ. ಏನು ನಾನು ಹೇಳಿದ್ದೆ, ರಾಜಕೀಯದಲ್ಲಿ ಧರ್ಮ ಇರುತ್ತೆ, ಧರ್ಮದೊಳಗೆ ರಾಜಕೀಯ ಇರಬಾರದು. ಆ ದೃಷ್ಟಿಯಲ್ಲಿ ಆ ಮಾತನ್ನು ನಾನು ಹೇಳಿದೆ. ಒಂದು ಅರ್ಥದಲ್ಲಿ ಸಾರ್ಥಕತೆ. ಇವತ್ತು ಏನು ನಮ್ಮ ಅಧ್ಯಕ್ಷ ಹೇಳಿದ ಹಾಗೆ ನಿಗಮದ ಅಧ್ಯಕ್ಷರು ನರೇಂದ್ರ ಮೋದಿ ಗೆದ್ದ ನಂತರ ಋಷಿಕೇಶಕ್ಕೆ ಹೋಗ್ತಾರೆ, ಯಡಿಯೂರಪ್ಪರು ಆ ಮಠಕ್ಕೆ ಮಠಕ್ಕೆ ಹೋಗ್ತಾರೆ. ಅದು ಯೋಗ ನಮ್ಮವರು ಕೂಡ ನಮ್ಮ ಮಠಕ್ಕೆ ಬರುವಂತ ಕಾರ್ಯಕ್ರಮ ಸಂಯೋಜಿಸಿ ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ಸಹಕಾರಕ್ಕೆ ಬಂದಿದ್ದು ಯೋಗ ಅಂತ. ನಮ್ಮವರು ಕೂಡ ನಮ್ಮ ಮಠಕ್ಕೆ ಬರಲಿ ಎನ್ನುವ ಸಂಕಲ್ಪ ನಿಂತೆಯೋ ಅದಕ್ಕೆ ಆ ಯೋಜನೆ ಬಂದು ನೀವೆಲ್ಲ ಭಾರತದಲ್ಲೇ ಮಠಕ್ಕೆ ಬರುವಂತಹ ಒಂದು ಸನ್ನಿವೇಶ